ಪ್ರಪಂಚದ ನಂಬರ್ 1 ದೇಶಭಕ್ತ ಸಂಘಟನೆ RSS ಬಗ್ಗೆ ಅತ್ಯಂತ ಹಗುರವಾಗಿ ಹೀಯಾಳಿಸಿ ಮಾತನಾಡ್ತಾ ಇರ್ತಕ್ಕಂಥ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಬಹುಶಃ ಇವರಿಗೆ RSS ಕುರಿತು ಬಹಳ ವ್ಯಾಪಕವಾಗಿರ್ತಕ್ಕಂಥ ಅಜ್ಞಾನದಿಂದ ತುಂಬಿ ತುಳುಕ್ತಾ ಇದ್ದಾರೆ, ಮೆರಿತಾ ಇದ್ದಾರೆ. RSS ಬಗ್ಗೆ ಸ್ವಲ್ಪವೂ ಗೌರವ ಇಲ್ಲದೇನೆ ಅಜ್ಞಾನದ ಅಂಧಕಾರದಿಂದ ತಮ್ಮ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ. RSS ಪ್ರತಿನಿತ್ಯ ನಮ್ಮ ದೇಶದ ಯುವಕರಲ್ಲಿ, ನಮ್ಮ ದೇಶದ ನಾಗರಿಕರಲ್ಲಿ, ನಮ್ಮ ದೇಶದ ಕುರಿತಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಸೇವಾ ಚಟುವಟಿಕೆಯನ್ನು ನಡೆಸ್ತಾ ಇದೆ. ದೇಶದಲ್ಲಿ ಜನ ಬದಲಾವಣೆ ಆದ್ರೆ ಮಾತ್ರ ದೇಶ ಬದಲಾವಣೆ ಆಗತ್ತೆ. ದೇಶದಲ್ಲಿ ವ್ಯಕ್ತಿಯ ಬದಲಾವಣೆ ಆದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗತ್ತೆ. ಅದು ಪರಿಸರ ಇರಬಹುದು, ಸಂಸ್ಕೃತಿ ಇರಬಹುದು, ಆಮೇಲೆ ಶುದ್ಧ ಕುಡಿಯುವ ನೀರು ಇರಬಹುದು, ಸ್ವಚ್ಛ ಭಾರತ್ ಇರಬಹುದು, ಸ್ಕೂಲು, ಕಾಲೇಜು, ಆಸ್ಪತ್ರೆ, ಹಳ್ಳಿ, ಪಟ್ಟಣ ಇವೆಲ್ಲವುಗಳ ಸ್ವಚ್ಛತೆ ಇರಬಹುದು. ಎಲ್ಲ RSS ಮುಟ್ಟದೇ ಇರುವಂಥ ಕ್ಷೇತ್ರ ಇಲ್ಲ. ಆ ರೀತಿ RSS ನಮ್ಮ ದೇಶದ ಉದ್ದಗಲಕ್ಕೂ ಕೂಡ ಸಾವಿರಾರು ಶಾಖೆಗಳನ್ನು ನಡೆಸ್ತಾ ಪ್ರತಿನಿತ್ಯ ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಂಘಟನೆ RSS. ಆಗಾಗ ನಮ್ಮ ದೇಶದಲ್ಲಿ ದುರ್ಘಟನೆಗಳು ಸಂಭವಿಸಿದಾಗ, ಉದಾಹರಣೆಗೆ ಭೂಕಂಪ ಆದಾಗ, ರೈಲ್ವೆ ಆಕ್ಸಿಡೆಂಟ್ ಆದಾಗ, ಬಸ್ ಆಕ್ಸಿಡೆಂಟ್ ಆದಾಗ, ಪ್ರವಾಹಗಳು ಸಂಭವಿಸಿದಾಗ, ಆಮೇಲೆ ಬೆಂಕಿಯ ಅವಘಡಗಳು ಆದಾಗ, ಎಲ್ಲ ಸಂದರ್ಭಗಳಲ್ಲೂ ಕೂಡ, ಬರಗಾಲ ಬಂದಾಗ, ಕೋವಿಡ್ ಸಂಭವಿಸಿದಾಗ RSS ಲಕ್ಷಾಂತರ ಜನ ತಮ್ಮ ಸ್ವಾರ್ಥತೆಯನ್ನು ಬದಿಗಿಟ್ಟು ನಿಸ್ವಾರ್ಥ ಮನೋಭಾವನೆಯಿಂದ ಜನರ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಂಘಟನೆ RSS. ಇದರ ಬಗ್ಗೆ ಲವಲೇಶವೂ ಕೂಡ ಗೌರವ ಇಲ್ಲದಂತೆ ಪುಂಖಾನುಪುಂಖವಾಗಿ ಆಗಿಂದಾಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಅಜ್ಞಾನಿ, ಅಹಂಕಾರಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. RSS ಅಂತಕ್ಕಂಥದ್ದು ಸಾಮಾನ್ಯ ಸಂಘಟನೆ ಅಲ್ಲ. ನಮ್ಮ ದೇಶಕ್ಕೆ 2 ಶ್ರೇಷ್ಠ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ RSS. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ಬೋದು, ಈ ಹಿಂದೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಈವನ್ ಕಾಂಗ್ರೆಸ್ಸು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ ಒಂದು ನಿಯೋಗವನ್ನು ರಚನೆ ಮಾಡಿ ವಿದೇಶಕ್ಕೆ ಕಳಿಸಿದಾಗ ವಾಜಪೇಯಿ ಅವರ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಹೊಗಳಿಕೆಯ ಮಾತನ್ನು ಆಡಿದೆ ಅನ್ನುವಂಥದ್ದನ್ನು ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಪ್ಪನ ಮೂಲಕ ತಿಳ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ತಿಳ್ಕೊಳ್ಳಿ. ನಿಮಗೆ ಅಜ್ಞಾನದ ಅಂಧಕಾರ ತುಂಬಿ ತುಳುಕ್ತಾ ಇದೆ. ಈ ಅಧಿಕಾರದ ಅಹಂಕಾರ ನೆತ್ತಿಗೇರಿದೆ, ಪಿತ್ತ. ಆ ಅಧಿಕಾರದ ಅಮಲು ಏನಿದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನೆತ್ತಿಗೇರಿದೆ. ಹಾಗಾಗಿ ಅಹಂಕಾರದಿಂದ, ಸೊಕ್ಕಿನಿಂದ ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. SDPI ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಧೈರ್ಯ ಇದ್ರೆ ಈ ಸರ್ಕಾರಕ್ಕೆ. PFI ಬಗ್ಗೆ ಬ್ಯಾನ್ ಮಾಡಲಿ, ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ?
ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥವ್ರು ನಮ್ಮ ಮೈ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಏನಿದೆ, ಉದಾಹರಣೆಗೆ ಬೆಂಗಳೂರಿನ ಎಂಥದ್ದು ಹಳ್ಳಿ DJ ಹಳ್ಳಿ KJ ಹಳ್ಳಿ ಅಖಂಡ ಶ್ರೀನಿವಾಸ್ ಅವ್ರ ಮನೆ, ಕಾಂಗ್ರೆಸ್ನ ಶಾಸಕರಾಗಿರುವಂಥ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟಂಥವ್ರು ಯಾರು? ಅವ್ರ ಮನೆಗೆ ಬೆಂಕಿ ಇಟ್ಟಂಥ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಆ ರೀತಿ ಭಯೋತ್ಪಾದಕಂತ ವರ್ತಿಸಿದಂಥವ್ರ ಮೇಲೆ ಇದ್ದಂಥ ಕೇಸುಗಳನ್ನು ತೆಗೆದುಹಾಕಿದವ್ರು ಯಾರು? ಅದರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ಯಾ ಸರ್ಕಾರ? ಅದೇ ಥರ ಶಿವಮೊಗ್ಗ ಇರಬಹುದು, ಮಂಗಳೂರು ಇರಬಹುದು, ಅದೇ ಥರ ಕೋಲಾರ ಇರಬಹುದು, ಗುಲ್ಬರ್ಗ ಇರಬಹುದು, ತೀರ್ಥಹಳ್ಳಿ ಇರಬಹುದು, ಬೇರೆ ಬೇರೆ ಕಡೆಗಳಲ್ಲಿ. ಆಮೇಲೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಿ ಕತ್ತಿಯ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥ, ಕತ್ತಿಯನ್ನು ಹಿಡ್ಕೊಂಡವ್ರ ಬಗ್ಗೆ ಓಡಾಡ್ತಾ ಇರುವಾಗ ಅವ್ರನ್ನ ಕಂಡ್ರೆ ಏನು ಭಯ ಆಗೋದಿಲ್ವಾ? RSSನ ಯುವಕರು ತಮ್ಮ ಸ್ವರಕ್ಷಣೆಗೋಸ್ಕರ ದಂಡವನ್ನು ಇಟ್ಕೊಂಡು ಪ್ರದರ್ಶನವನ್ನು ಮಾಡಿದರೆ, ದಂಡವನ್ನು ಇಟ್ಕೊಂಡು ಪಥಸಂಚಲನ ಮಾಡಿದರೆ ಸಮಾಜದಲ್ಲಿ ಭಯ ನಿರ್ಮಾಣ ಆಗುತ್ತಾ? ಏನು ಸಮಾಜಕ್ಕೊಂದು ಆತ್ಮವಿಶ್ವಾಸ ಬರುತ್ತಾ? ಸಮಾಜಕ್ಕೆ RSS ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸಮಾಜವನ್ನು ನಾವೇ ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು. ಆ ರೀತಿಯ ದೇಶಭಕ್ತಿಯ ಪಾಠವನ್ನು ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು RSS. ಸಮಾಜದಲ್ಲೇ ಭಯೋತ್ಪಾದನೆಯನ್ನು ಬಿತ್ತತಕ್ಕಂಥ ಸಂಘಟನೆ ಅಲ್ಲ RSS. ನೂರಾರು ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ನಿಮ್ಮ ಗೂಢಚಾರಿ ಇಲಾಖೆಗಳ ರಿಪೋರ್ಟನ್ನು ನೋಡಿ, ಅವರೆಲ್ಲ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನನ್ನು ಆಧರಿಸಿ ಜೈಲಿನಲ್ಲಿರ್ತಕ್ಕಂಥ ಭಯೋತ್ಪಾದಕರಿಗೆ ಬಿರಿಯಾನಿ ಹಂಚೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, RSS ಬಗ್ಗೆ ಅಲ್ಲ. ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ರೀತಿ ಸಂಘಟನೆಗಳನ್ನು, RSSನಂತಹ ಸಂಘಟನೆಗಳನ್ನಲ್ಲ. ಮತ್ತು ಕೇಸ್ಗಳನ್ನು ತೆಗೆದಾಕಬೇಕಾಗಿರ್ತಕ್ಕಂಥದ್ದು ರೈತರ ಹೋರಾಟಗಳ ಬಗ್ಗೆ ಕೇಸ್ಗಳು ತೆಗೆದಾಕ್ರಿ, ವಿದ್ಯಾರ್ಥಿಗಳ ಹೋರಾಟಗಳ ಬಗ್ಗೆ ಕೇಸ್ಗಳನ್ನು ತೆಗೆದಾಕ್ರಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ ಅವ್ರ ಮೇಲಿನ ಕೇಸ್ ಅಲ್ಲ ತೆಗೆದಾಕೋದು. ಕತ್ತಿ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರಲ್ಲ ಅವ್ರ ಮೇಲಿನ ಕೇಸ್ಗಳೆಲ್ಲ ತೆಗೆದುಹಾಕೋದು. ಹಸುಗಳನ್ನ ದನಗಳನ್ನ ಕಳ್ತನ ಮಾಡಿಬಿಟ್ಟು ಹಸುಗಳ ಹತ್ಯೆ ಮಾಡಿರ್ತಕ್ಕಂಥ, ದನಗಳನ್ನ ಹತ್ಯೆ ಮಾಡಿರ್ತಕ್ಕಂಥವ್ರನ್ನ ಕೇಸ್ಗಳನ್ನ ತೆಗೆದುಹಾಕ್ತಾ ಇದ್ದಾರಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದೆ. ಏನು ಕ್ರಮ ತೆಗೆದುಕೊಳ್ತೀವಿ ಈ ಸರ್ಕಾರ? ಅವ್ರನ್ನ, ಆ ಸಂಘಟನೆಗಳನ್ನು, ಆ MP ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕಾಗಿತ್ತು. ಸರ್ಕಾರ ಗೋಜಿಗೆ ಹೋಗ್ತಾ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 1962ನೇ ಇಸ್ವಿನಲ್ಲಿ ವಾರ ಆದಂಥ ಸಂದರ್ಭದಲ್ಲಿ RSS ಎಂಥ ಸೇವೆಯನ್ನು ಮಾಡ್ತು ದೇಶದಲ್ಲಿ. ತತ್ಪರಿಣಾಮವಾಗಿ ನೆಹರು ಅವರು RSSನ ಸ್ವಯಂ ಸೇವಕರನ್ನು ದೆಹಲಿಯ ಸೋಲ್ಜರ್ಸ್ ಪೆರೇಡ್ಗೆ ಕರೆದುಬಿಟ್ಟು ರೂಟ್ ಮಾರ್ಚನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂಥವ್ರು ಇದೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಂತಹ ಕಾಂಗ್ರೆಸ್ಸಿನ ನೆಹರು ಅವರೇ ಅವಕಾಶ ಮಾಡಿಕೊಟ್ರು. ಹಾಗಾಗಿ RSS ಬಗ್ಗೆ ಇಂದಿರಾ ಗಾಂಧಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ನೆಹರು ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದನ್ನ ಸ್ವಲ್ಪ ಅಹಂಕಾರಿ ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಸ್ವತಃ RSS ಶಾಖೆನಲ್ಲಿ ಏನು ನಡೆಯುತ್ತೆ, 1 ಗಂಟೆ ಅವಧಿನಲ್ಲಿ ಏನು ಕಲಿಸ್ಕೊಡ್ತಾರೆ ಯುವಕರಿಗೆ, RSS ಶಾಖೆಗೆ ಬರ್ತಾ ಇರ್ತಕ್ಕಂಥ ಯುವಕರಿಗೆ ಅಂಥೇಳಿ
ಗಾಂಧೀಜಿಯವರು ಶಾಖೆಗೆ ಭೇಟಿ ಕೊಡ್ತಾರೆ. ಅಂಬೇಡ್ಕರ್ ಅವರು ಶಾಖೆಗೆ ಭೇಟಿ ಕೊಡ್ತಾರೆ. ಅಂಬೇಡ್ಕರ್ ಅವರು ಗಾಂಧೀಜಿಯವರು RSS ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಂಥ ಪ್ರಪಂಚದ ಏಕೈಕ ಸಂಘಟನೆ, ಆ ರೀತಿಯ ನಿತ್ಯ ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಏನೋ ಯುವಕರ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ದೇಶಭಕ್ತ ಸಂಘಟನೆ RSS ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು RSSಗೆ ಒಂದು 100 ವರ್ಷ ಆಗಿದೆ. ಒಂದು 100 ವರ್ಷ ಆಗಿದೆ. ಇನ್ನೂ ಸಂಘಟನೆಯನ್ನ ಹೆಚ್ಚು ಮಾಡಬೇಕು, ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತರಬೇಕು, ಪ್ರಪಂಚದಲ್ಲಿ RSS ಏನು ಅಂತಕ್ಕಂಥದ್ದನ್ನು ಜನ ತಿಳ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ದೇಶದಾದ್ಯಂತ RSS ಒಂದು 100 ವರ್ಷ ಸಂಭವಿಸಿರ್ತಕ್ಕಂಥ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ರೂಟ್ ಮಾರ್ಚ್ ನಡೀತಾ ಇದೆ. ಹಾಗಾಗಿ ಇವರು ಪರ್ಮಿಷನ್ ತೆಗೆದುಕೊಳ್ದೇನೆ ಶಾಖೆಯನ್ನು ನಡೆಸ್ತಾ ಇದ್ದಾರೆ, ಪರ್ಮಿಷನ್ ತೆಗೆದುಕೊಳ್ದೇನೆ ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ ಅಂತ ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ದಾರೆ. RSS ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ದೇಶಭಕ್ತಿಯನ್ನ ಬಿತ್ತೋದಕ್ಕೆ ಪ್ರತಿನಿತ್ಯ ಚಟುವಟಿಕೆಯನ್ನು ನಡೆಸುತ್ತೆ, ಸಾಮಾಜಿಕ ಸೇವೆಯನ್ನು ಪ್ರತಿನಿತ್ಯ ನಡೆಸುತ್ತೆ. ದೇಶ ಸೇವೆಯನ್ನ ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಕೆಲಸ ಮಾಡಬೇಕಾ? ಯುವಕರಲ್ಲಿ ಒಳ್ಳೆ ಭಾವನೆಗಳನ್ನ ಬೆಳೆಸೋದಕ್ಕೆ ಇವರು ಪರ್ಮಿಷನ್ ತೆಗೆದುಕೊಂಡು ಚಟುವಟಿಕೆಯನ್ನು ನಡೆಸಬೇಕಾ? ಯಾವೂರು ದೊಣ್ಣೆ ನಾಯಕ ಪ್ರಿಯಾಂಕಾ ಖರ್ಗೆ ಅವರು ಇವರು ಪರ್ಮಿಷನ್ ತೆಗೆದುಕೊಳ್ಳಕ್ಕೆ? ಹಾಗಾಗಿ RSS ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ RSSನ ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿಗಳನ್ನೇ ಮಾತಾಡಿದ್ದಾರೆ RSS ಬಗ್ಗೆ. ಆದ್ದರಿಂದ RSSನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ಮತ್ತು ಕೂಡಲೇ RSS ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಸಚಿವ ಸ್ಥಾನದಿಂದ ಈ ಸರ್ಕಾರ ಕಿತ್ತಾಕಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪೊಲೀಸರಿಗೆ ಪರ್ಮಿಷನ್ ತೆಗೆದುಕೊಂಡೇ ರೂಟ್ ಮಾರ್ಚ್ ಮಾಡ್ತಿದ್ದಾರೆ ಇಡೀ ದೇಶದಲ್ಲಿ, ಇಡೀ ಜಿಲ್ಲೆನಲ್ಲಿ, ಆಯಾ ತಾಲೂಕುಗಳಲ್ಲಿ. ಇವರಿಗೆ RSS ಅನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ. ಏನಾದ್ರು ಮಾಡಿ ಈ RSS ಬಗ್ಗೆ ಒಂದು ಅತೃಪ್ತಿಯನ್ನು ನಿರ್ಮಾಣ ಮಾಡಬೇಕು ಸಮಾಜದಲ್ಲಿ. ಯಾಕೆಂದ್ರೆ RSS ಬಹಳ ವ್ಯಾಪಕವಾಗಿ ಬೆಳೀತಾ ಇದೆಯಲ್ಲ. ಬರೀ RSS ಅಷ್ಟೇ ಅಲ್ಲ, RSS ಬೆಂಬಲಿಸಿದಂಥ ಎಲ್ಲ ಸಂಘಟನೆಗಳು ಬೆಳೀತಾ ಇದ್ದಾವಲ್ಲ, ಇದನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. RSS ಬಗ್ಗೆ ಮೆಚ್ಚುಗೆ ಮಾಡಿಬಿಟ್ಟು ಸಾವಿರಾರು ಪುಸ್ತಕಗಳಿದೆ. ಆ ಪುಸ್ತಕಗಳ ಬಗ್ಗೆನೂ ಕೂಡ ಅವ್ರು ಹೇಳಿ, ಇವ್ರು ಯಾರೋ ಒಬ್ಬರು ಪುಸ್ತಕ ಬರ್ದಿಯಾರೆ ಅನ್ನೋಕ್ಕೋಸ್ಕರ ಯಾವುದೋ ಒಬ್ಬ ವ್ಯಕ್ತಿ ಇಂಥ ಪುಸ್ತಕ ಬರ್ದಿಯಾರು ನೋಡಿ 100 ಜನ ಪುಸ್ತಕಗಳು ತಗೊಂಬಂದು ನಾನು ಇಡ್ತೀನಿ. RSS ಬಗ್ಗೆ ಎಂತೆಂಥವ್ರು ಬರ್ದಿಯಾರೆ, SL ಭೈರಪ್ಪ ಏನು ಬರ್ದಿಯಾರೆ, ಆಯ್ತಾ, ಬೇರೆ ಬೇರೆ ಸಾಹಿತಿಗಳು ಏನು ಬರ್ದಿಯಾರೆ ಅವುಗಳ ಬಗ್ಗೆನೂ ಹೇಳಲಿ. ಅವ್ರಿಗೆ ಅಜ್ಞಾನ ಇದ್ದರೆ ನಾನು ಅವ್ರಿಗೆ ತಂದು ಕೊಡ್ತೀನಿ. RSS ಬಗ್ಗೆ ಏನೇ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಗಾಂಧೀಜಿ ಏನು ಹೇಳಿದ್ದಾರೆ, ನೆಹರು ಏನು ಹೇಳಿದ್ದಾರೆ, ನಿಮ್ಮ ಏನು ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಏನು ಹೇಳಿದ್ದಾರೆ, ನಾನೇ ತಂದು ಕೊಡ್ತೀನಿ, ಓದ್ಲಿ. ನಾನೇ ಪುಸ್ತಕಗಳನ್ನ ಸಪ್ಲೈ ಮಾಡ್ತೀನಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ. ನಾನೇ ಆಹ್ವಾನ ಮಾಡ್ತೀನಿ RSS ಕಚೇರಿಗಳಿಗೆ. ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಾ 1 ದಿವಸ 2 ದಿವಸ ಮುಂಚೆ ಹೇಳಿ, ನಿಮಗಿರುವಂಥ ಅಜ್ಞಾನವನ್ನು ನಾವು ಹೋಗ್ಲಾಡಿಸ್ತೀವಿ. ಯಾವ ಪುಸ್ತಕ ಓದಬೇಕು ನಾವೇ ಹೇಳ್ತೀವಿ, ಲಿಸ್ಟ್ ಕೊಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವ್ರನ್ನೂ ಕೂಡ ಕರಿತೀವಿ, ಸ್ವಲ್ಪ ಸಂಸ್ಕಾರ ಬೆಳೆಸ್ಕೊಳ್ಳಿ, ಹೇಳ್ತೀವಲ್ಲ. ನಮಗೆ ಹೇಳ್ತೀನಲ್ಲ, ಯಾರು ಕೂಡ RSSಗೆ ಶತ್ರು ಅಲ್ಲ, ಎಲ್ಲರನ್ನೂ ಕೂಡ ನಾವು ಮಿತ್ರರು ಅಂತ ಪರಿಭಾವಿಸಿರ್ತಕ್ಕಂಥ ಸಂಘಟನೆ RSS. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಕರೀತೇವೆ, ಅವರ ಅಪ್ಪಗೂ ಕೂಡ ಕರಿತೇವೆ, ಎಲ್ಲರನ್ನೂ ಕೂಡ ಕರಿತೇವೆ. ಬರ್ಲಿ ಶಾಖೆಗೆ, ಎಲ್ಲರಂತೆ ಏನೇನು ಮಾಡ್ತಾರೆ ಅವರು ಕೂಡ ಮಾಡಲಿ.
ಈಗ ಉದಾಹರಣೆಗೆ DK ಶಿವಕುಮಾರ್ ಅವರೇ ಏನ್ ಹೇಳಿದ್ದಾರೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ RSS ನ ಪ್ರಾರ್ಥನೆ ಹೇಳಿದ್ರು ವಿಧಾನಸೌಧದಲ್ಲಿ. ತೆಗೆದಾಕ್ತೀರಾ ನೀವು ಅವ್ರನ್ನ? ತೆಗೆದಾಕ್ತೀರಾ ಉಪಮುಖ್ಯಮಂತ್ರಿಗಳನ್ನ? ರಾಜ್ಯದ ಅಧ್ಯಕ್ಷರು ನಿಮ್ಮ ಕಾಂಗ್ರೆಸ್ನಲ್ಲಿನೇ ನಾನೇ ಲಿಸ್ಟ್ ಕೊಡ್ತೀನಿ, ಯಾರ್ಯಾರು ಸ್ವಯಂ ಸೇವಕರಾಗಿದ್ರು ಈಗ RSS ಅನ್ನು ಮರ್ತಿದ್ದಾರೆ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ RSS ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಲ್ಲ ಅಂತ ನಾನೇ ದೊಡ್ಡ ಲಿಸ್ಟ್ ಕೊಡ್ತೀನಿ. ಆ ಗೋಜಿಗೆಲ್ಲ ಬೇಡ. ಅದೇ ಹೇಳ್ತಾ ಇದ್ದೀನಲ್ಲ, RSS ಬಗ್ಗೆ ಅಜ್ಞಾನದ ಕೂಪ ಮಂಡೂಕ ಆಗಿದ್ದಾರೆ. RSS ಇಟ್ ಈಸ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಅದಕ್ಕೆ ಹೇಳ್ತೀನಲ್ಲ, RSS ಬಗ್ಗೆ 4 ಅಕ್ಷರ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಬನ್ನಿ, ನಾನು ಹೇಳ್ತೀನಿ ಅಂತ. ಯಾವತ್ತು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರ್ಲಿ, ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ದುಡ್ಡು ಬರುತ್ತೆ, ನಾವ್ ಹೆಂಗ್ ಅಕೌಂಟ್ ಇಡ್ತೀವಿ, ಹೆಂಗ್ ಗುರುಪೂಜೆ ನಡೆಯುತ್ತೆ, ಹೆಂಗ್ ಶಾಖೆ ನಡೆಯುತ್ತೆ. ನಮ್ಮಲ್ಲಿ ಬಹಳ ಜನ ಮೇಷ್ಟ್ರುಗಳಿದ್ದಾರೆ, ಕ್ಲಾಸ್ ತಗೊಳ್ತಾರ ಅವ್ರಿಗೆ. ಪ್ರತಿಯೊಬ್ಬ ಮುಖ್ಯ ಶಿಕ್ಷಕನು ಕೂಡ ಆ ಶಾಖೆಗೆ ಹೆಡ್ ಮಾಸ್ಟ್ರು. ಒಬ್ಬ ಮುಖ್ಯ ಶಿಕ್ಷಕ ಸಾಕು ಪ್ರಿಯಾಂಕಾ ಖರ್ಗೆ ಕ್ಲಾಸ್ ತೆಗೆದುಕೊಳ್ಳಕ್ಕೆ. ಒಬ್ಬ ಮುಖ್ಯ ಶಿಕ್ಷಕ. ಹೇಳ್ತೀನಲ್ಲ, ಒಂದೇ ಉದಾಹರಣೆ ಕೊಟ್ಟೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಇಡೀ ಪಕ್ಕದ ಶ್ರೀಲಂಕಾ ಹೇಳುತ್ತೆ ನರೇಂದ್ರ ಮೋದಿಜಿ ಜೈಸ ಪ್ರಧಾನಮಂತ್ರಿ ಚಾಯಿ. ಅಮೇರಿಕಾ ಹೇಳುತ್ತೆ ನರೇಂದ್ರ ಮೋದಿ ಅಂತ ನಾಯಕ ಬೇಕು. ಪಕ್ಕದ ನೇಪಾಳ ಹೇಳುತ್ತೆ ನರೇಂದ್ರ ಮೋದಿಜಿ ಅಂತವ್ರು ಬೇಕು. ಇಂಗ್ಲೆಂಡ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು. ಆಸ್ಟ್ರೇಲಿಯಾ, ಫ್ರಾನ್ಸ್, ಜಪಾನ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು. ಇದು RSS. ವಾಜಪೇಯಿ ಅವ್ರ ಬಗ್ಗೆ ಇಡೀ ಪ್ರಪಂಚ ಹೇಳ್ತು, ಬಿಕಾಸ್ ಆಫ್ RSS. LK ಅಡ್ವಾಣಿ, ಬಿಕಾಸ್ ಆಫ್ RSS. ಏನು ಉದಾಹರಣೆಗೆ ಹೇಳ್ತೀನಿ, ಒಂದೇ ನಿಮಿಷ. ಕೋವಿಡ್ ಸಮಯದಲ್ಲಿ ಎಷ್ಟು ಲಕ್ಷ ಜನ, ಎಷ್ಟು ಕೋಟಿ ಜನಕ್ಕೆ ಸೇವೆ ಮಾಡಿದೆ RSS. ಭೂಕಂಪ ಆದಂತ ಸಂದರ್ಭದಲ್ಲಿ RSS ಏನ್ ಕೆಲಸ ಮಾಡಿದೆ? ರೈಲ್ವೆ ಆಕ್ಸಿಡೆಂಟ್ಗಳಾದಾಗ ಏನ್ ಕೆಲಸ ಮಾಡಿದೆ? ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ, ನಾನಾಜಿ ದೇಶಮುಖರ ನೇತೃತ್ವದಲ್ಲಿ ಎಷ್ಟು ಕೆಲಸ ಮಾಡಿದೆ? ಅಜ್ಞಾನದ ಕೂಸು, ನಾನು ಹೇಳ್ತೇನೆ, ಅಜ್ಞಾನದ ಕೂಸು ಯಾರಪ್ಪ ಅಂತ ಹೇಳಿದ್ರೆ ಈ ಪ್ರಿಯಾಂಕಾ ಖರ್ಗೆ. ಏನೋ ಮುಂದೇನೋ ರಾಹುಲ್ ಗಾಂಧಿ ಹೇಳಿರ್ಬೇಕು, ನೀನು ಮಾತಾಡು RSS ಬಗ್ಗೆ, ನಿನಗೆ ಹಂಗ್ ಮಾಡ್ತೀನಿ ಅಂತ ಹೇಳಿರ್ಬೇಕು. ಅದಕ್ಕೆ ಮಾತಾಡ್ತಿದ್ದಲ್ಲ. ನಾನು ಹೇಳ ಏನು DK ಹರಿಪ್ರಸಾದ್ ಅವ್ರಿಗೆ ಎಷ್ಟೇ ಹಿಂಗ್ ಮಾತಾಡಿದ್ರು ಕೂಡ ಅವ್ರಿಗೇನು ಮಂತ್ರಿ ಮಾಡಲ್ಲ. ಅವ್ರು ಎಷ್ಟೇ ವಿರುದ್ಧ ಮಾತಾಡಿದ್ರು ಅವ್ರಿಗೇನು ಮಂತ್ರಿ ಮಾಡಲ್ಲ. ಮಾಡ್ಲಿ, ಆ ಧೈರ್ಯ ಇದೆಯಾ ಅವ್ರಿಗೆ? ಆ ಧೈರ್ಯ ಇದೆಯಾ? ಮಾಡ್ಲಿ, ನೋಡೋಣ. ಈಗ ನಮ್ಮ ಶಾಖೆ ಎಷ್ಟಿದಾವೆ ಕರ್ನಾಟಕ ರಾಜ್ಯದಲ್ಲಿ? ಸಾವಿರಾರು ಶಾಖೆಗಳಿದಾವೆ. RSS ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ನೆಹರು ಬ್ಯಾನ್ ಮಾಡಿದ್ರು, ಯಾಕೆ ವಾಪಸ್ ತಗೊಂಡ್ರು? ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು ಎಮರ್ಜೆನ್ಸಿ ಟೈಮಲ್ಲಿ, ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ಸಾವಿರಾರು ಜನ ಪ್ರಚಾರಕರಿದ್ದಾರೆ, ಸಾವಿರಾರು ಜನ ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಜನ ಮುಖ್ಯ ಶಿಕ್ಷಕರಿದ್ದಾರೆ, ಸಾವಿರಾರು ಜನ ಕಾರ್ಯವಾಹರಿದ್ದಾರೆ, ಸಾವಿರಾರು ಜನ ಸಹಕಾರ್ಯವಾಹರಿದ್ದಾರೆ, ಸಾವಿರಾರು ಜನ ಘಟನಾಯಕರಿದ್ದಾರೆ. ಏನ್ ಮಾಡ್ತಾರೆ ಅವ್ರನ್ನೆಲ್ಲ? ಕಾಂಗ್ರೆಸ್ ಮನೆಗಳಲ್ಲೇ ಶಾಖೆಗೆ ಬರುವಂತವ್ರು ಇದ್ದಾರೆ, ನಾವು ಹೆಸರು ಕೊಡ್ತೀವಿ. ಕಾಂಗ್ರೆಸ್ಸಿನ ಮನೆಯಲ್ಲಿರ್ತಕ್ಕಂಥ ತಾಯಂದ್ರೆ ನಮಗೆ ಹಣ ಕೊಡ್ತಾರೆ, ಅವ್ರ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ನಮಗೆ ಹಣ ಕೊಡ್ತಾರೆ. ಅವ್ರೇನು ಮಾತಾಡ್ತಾರೆ, ಸುಮ್ಮನೆ ರಾಜಕೀಯ ಕಾರಣಕ್ಕೆ ನೀವು ಮಾಡ್ರಿ ಅಂತ ಹೇಳ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಬೇರೆ ಬೇರೆ ಸೇವಾ ಚಟುವಟಿಕೆಯಲ್ಲಿ ಬಹಳ ದೇಶಭಕ್ತಿಯ ಒಂದು ವಿಶೇಷವಾದಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನೆಗೆ 100 ವರ್ಷ ತಗುಲಿದಂಥ ಒಂದು ಶುಭ ಸಂದರ್ಭದಲ್ಲಿ
ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿ ವಿಶೇಷವಾದಂಥ ಸಂಘದ ಬೇರೆ ಬೇರೆ ಚಟುವಟಿಕೆಯೊಂದಿಗೆ ಇವತ್ತು ಪಥಸಂಚಲನ ರೂಟ್ ಮಾರ್ಚು ನಡೀತಾ ಇದೆ. ಇವತ್ತು ಈ ರಾಜ್ಯದ ಒಂದು ಮಂತ್ರಿಯಾಗಿ ಅವರ ಯೋಗ್ಯತೆಯಿಂದ ಮಂತ್ರಿ ಆದದ್ದಲ್ಲ, ಅವರ ಅಪ್ಪನ ಒಂದು ವಿಶೇಷವಾದಂಥ ಒಂದು ಖರ್ಗೆ ಅಂತ ಹೇಳುವಂಥ ಒಂದು ಸರ್ನೇಮ್ನಿಂದಾಗಿ ಅವರಿಗೆ ಮಂತ್ರಿ ಸ್ಥಾನ ಲಭಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ಬಹಳ ತಮ್ಮ ಕೀಳುಮಟ್ಟದ ಮಾನಸಿಕತೆಯಿಂದ ಮಾತನಾಡಿದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಅವರು RSSನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾದಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. 1962ರಲ್ಲಿ ಚೀನಾ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಗಾಗಿ ಅಂದಿನ ಪ್ರಧಾನಮಂತ್ರಿ ಮಾನ್ಯ ನೆಹರು ಅವರು ಯಾವ ರೀತಿಯ ಗೌರವವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೊಟ್ಟರು. ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿ ಅಂದಿದ್ದಂಥ ಗುರೂಜಿ ಅವರಿಗೆ ಅವರು ದೇವರ ಪಾದವನ್ನು ಸೇರಿಕೊಂಡಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಲೋಕಸಭೆಯಲ್ಲಿ ಯಾವ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿ RSSನ ಕೊಡುಗೆಯನ್ನು ಕೊಂಡಾಡಿದರು. ಈ ರೀತಿಯ ಕೊಂಡಾಡಿದಂಥ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಅಂದು ಕೊಂಡಾಡಿದ್ದನ್ನು ನಾವು ಕಂಡಿದ್ದೇವೆ. ಅವರು ಕೂಡ ಪ್ರಯತ್ನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಹೇರಿ ತದನಂತರ ಹೆದರಿ ಆ ನಿರ್ಬಂಧವನ್ನು ಹಿಂಪಡ್ಕೊಂಡದ್ದನ್ನು ಕಂಡಿದ್ದೇವೆ. ಹಾಗಿರುವಾಗ ಇವತ್ತು ಈ ಪ್ರಿಯಾಂಕಾ ಖರ್ಗೆ RSSನ ಬಗ್ಗೆ ಅಥವಾ BK ಹರಿಪ್ರಸಾದ್ ಅವರು RSS ಬಗ್ಗೆ ಅಥವಾ DK ಶಿವಕುಮಾರ್ ಅವರು RSS ಬಗ್ಗೆ ಮಾತಾಡ್ತಾರೆ ಅಂಥೇಳಿ ಆದರೆ ನಾಚಿಕೆ ಆಗಬೇಕು. RSSನವರು ಮಾಡಿದಂಥ ಕೊಡುಗೆ ಸೇವೆ ಕಳೆದ ಇಷ್ಟು ವರ್ಷಗಳಲ್ಲಿ ಕಾಂಗ್ರೆಸ್ನ ಯಾವುದೇ ಒಂದು ಪರಿವಾರ ಮಾಡಿದೆಯೋ ಅಂಥೇಳಿ ತಿಳ್ಕೊಳ್ಬೇಕು. ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಅಥವಾ ದಿನನಿತ್ಯದ ಭಾರತದ ಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ನೆಲದ ಮೇಲೆ ವಿಶೇಷವಾಗಿ ಸಂಸ್ಕಾರವನ್ನು ಮೂಡಿಸುವಂಥ ದೇಶಭಕ್ತಿಯನ್ನು ಮೂಡಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದಿರ್ಬೋದು. ಎಲ್ಲೋ ಒಂದು ಕಡೆ ಮನೆಗಳಿಗೆ ಸಂಸ್ಕಾರವನ್ನು ತಿಳಿಸ್ಕೊಳ್ಳುವಂಥ ಕೇಂದ್ರ ಆಗಿರ್ಬೋದು. ಹಾಗೆ ಈ ರೀತಿಯ ಎಲ್ಲ ಕೊಡುಗೆಗಳನ್ನು ಸಂಘ RSS ನಿರಂತರವಾಗಿ ಕಳೆದ 100 ವರ್ಷಗಳಿಂದ ಮಾಡ್ತಾ ಇರುವಂಥ ಸಂದರ್ಭವನ್ನು ಅವರು ಅಭಿನಂದನೆಯನ್ನು ಕೊಡೋದು ಬಿಟ್ಟು ಈ ರೀತಿಯ ಮಾತನಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಮುಸ್ಲಿಮರಿಗೆ ಓಲೈಕೆ ಮಾಡಿಕೊಂಡು ಮುಸ್ಲಿಮರಿಗೆ ತೃಪ್ತಿಪಡಿಸುವಂಥದ್ದು ಮತ್ತು ಕೇಂದ್ರ ರಾಜ್ಯದ ಈ ದೇಶದ ರಾಹುಲ್ ಗಾಂಧಿರಿಗೆ ತೃಪ್ತಿಪಡಿಸುವಂಥ ಕಾರ್ಯ ಈ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು RSSಗೆ ಹಣ ಎಲ್ಲಿಂದ ಬರುತ್ತೆ, RSSಗೆ ಅವರು ರಿಜಿಸ್ಟರ್ ಮಾಡಿದಾರಾ, ಈ ರೀತಿಯ ಅಲ್ಲಸಲ್ಲದ ಪ್ರಶ್ನೆಗಳನ್ನು ಕೇಳ್ತಾರೆ. ಇವರು ಯಾರಿಗೆ ಕೇಳಲಿಕ್ಕೆ, ಈ ಪ್ರಶ್ನೆಯನ್ನು ಹಾಕಲಿಕ್ಕೆ ಇವ್ರು ಯಾರು? ಇವರಿಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬನ್ನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಬರಲಿ. ವರ್ಷಂಪ್ರತಿ ನಡೆಯುವಂಥ ಉತ್ಸವ ಇತ್ಯಾದಿಗಳಲ್ಲಿ ಗುರುದಕ್ಷಿಣ ಮತ್ತು ಇನ್ನಿತರ ಉತ್ಸವಗಳಲ್ಲಿ ಯಾವ ರೀತಿಯಲ್ಲಿ ಮನೆಯಿಂದ ಕಷ್ಟ ಇದ್ದರೂ ಕೂಡ ಯಾವ ರೀತಿಯಲ್ಲಿ ಗುರುದಕ್ಷಿಣದಲ್ಲಿ ಆ ಸ್ವಯಂ ಸೇವಕರು ಅರ್ಪಣೆಯನ್ನು ಮಾಡ್ತಾರೆ, ಸೇವಾ ಕಾರ್ಯವನ್ನು ಮೆಚ್ಚಿ ಯಾವ ರೀತಿಯಲ್ಲಿ ಯಾರು ಕೊಡ್ತಾರೆ, ಎಲ್ಲ ಲೆಕ್ಕಾಚಾರಗಳು ಅವ್ರು ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ಹಾಗಾಗಿ ಇದರ ಬಗ್ಗೆ ಮಾಹಿತಿಗಳಿಲ್ಲದೆ ದೂರದಿಂದ ನಿಂತು ಏನೇನೋ ಮಾತನಾಡುವಂಥದ್ದು ಇದು ಒಂದು ರೀತಿಯಲ್ಲಿ ಮುಸ್ಲಿಮರನ್ನು ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದ ನಾಯಕರನ್ನು ಮೆಚ್ಚುಗೆ ಪಡಿಸ್ಕೊಳ್ಳಿಕ್ಕೆ ಅಂತೇಳಿ ಹೇಳ್ತೇನೆ. ಹಾಗಾಗಿ ನೀವಲ್ಲ, ಇನ್ನು 10 ತಲೆಮಾರು ಬಂದರೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಬಂದರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅದನ್ನು ಅವರು ನಿಲ್ಲಿಸಲಿಕ್ಕೆ ಅಥವಾ ನಿರ್ಬಂಧ ಇರಲಿಕ್ಕಾಗಲ್ಲ. ನಾನು ಕೂಡ ಗಣವೇಶ ಹಾಕಿ ಪಥಸಂಚಲನಕ್ಕೆ ನಿನ್ನೆ ಹೋಗಿದ್ದೇನೆ, ಇನ್ನು ಮುಂದೂ ಹೋಗ್ತೇನೆ. ತಾಕತ್ತಿದ್ರೆ ತಡೀರಿ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದರಲ್ಲಿ ತೋರುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಟೋಪಿಯ ಬಗ್ಗೆ ಮಾತನಾಡುವಂಥ ಕರಿಟೋಪಿ ಅಂತೇಳುವಂಥ ಮಾನಸಿಕತೆ ಇದ್ದಂಥ ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಟೋಪಿಯ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಧೈರ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸಿದ್ದೇನೆ. ತಾಕತ್ತಿದ್ರೆ ಅದು ಕೇಳಿ, ಕೇವಲ RSS ಬಗ್ಗೆ ಕೇಳಬೇಡಿ. ಹಾಗಾಗಿ RSS ಅಂತ ಹೇಳಿದ್ರೆ ನಾನಿವತ್ತು ಇಡೀ ರಾಜ್ಯದ ದೇಶದ ಎಲ್ಲ ಭಾಗಗಳಲ್ಲಿ ಕೇಳ್ತೇನೆ, ಇವತ್ತಿನ ತನಕ RSS ಎಲ್ಲಾದರೂ ಒಂದು ಕಡೆ ದೇಶ ವಿರೋಧಿಯಾದಂಥ ಚಟುವಟಿಕೆ ಮಾಡಿದ್ಯಾ, ಪಾಕಿಸ್ತಾನದ ಬಗ್ಗೆ ವಿಶೇಷವಾದಂಥ ಒಲವು ತೋರಿಸಿದ್ಯಾ, ಎಲ್ಲೋ ಒಂದು ಕಡೆ ನಕ್ಸಲ್ ಅಥವಾ ಎಲ್ಲೋ ಒಂದು ಕಡೆ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ತಾವು ಬೆಂಬಲ ಕೊಟ್ಟದ್ದನ್ನು ನೋಡಿದ್ದೀರಾ? ಹಾಗಿರುವಾಗ ಈ ರೀತಿಯ RSSನ ವಿಶೇಷವಾದಂಥ ಕೊಡುಗೆಯನ್ನು ನಿಮಗೆ ಅರ್ಥೈಸಿಕೊಳ್ಳಿಕ್ಕಾಗಲಿಲ್ಲ ಅಂಥೇಳಿ ಆದರೆ ನೀವು ಶತಮೂರ್ಖರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ.
ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ? ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness.